ಮಾತರಿಗಳ ನಮಸ್ಕಾರ. ಸೇರ್ಜಿನಂಚಿತ್ನ ಮಾತ ಸರ್ವಧರ್ಮದ ಬಂಧುಲೆ ಈ ಕಾರ್ಯಕ್ರಮಕ್ಕೆ ಬೈಜಿನಂಚಿತ್ನ ನಮ್ಮ ಮಾತಿರ್ನಲ್ಲ ನಾಯಕರಾಯನಂಚಿತ್ನ ಈ ಭಾಗದ ಉಸ್ತುವಾರಿ ಸಚಿವರಾಯನಂಚಿತ್ನ ಸನ್ಮಾನ್ಯ ದಿನೇಶ್ ಗುಂಡೂರಾಯರೇ, ಜಿಲ್ಲಾಧ್ಯಕ್ಷರೇ, ಸೇರ್ಜಿನಂಚಿತ್ನ ಮಾತಾ ನಾಯಕರ ನಕುಲೆ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ವಿಶೇಷವಾಗಿ ಈ ಭಾಗದ ನಾಯಕರನ್ನು ನಾನು ಈ ಸಂದರ್ಭದಲ್ಲಿ ನೆನವರಿಕೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಮಣ್ಣಿನ ಗುಣನೋ ಏನೋ ಗೊತ್ತಿಲ್ಲ, ಇವತ್ತು ರಾಜ್ಯದ ಪ್ರಪ್ರಥಮ ಅಲ್ಪಸಂಖ್ಯಾತ ಸಮುದಾಯದಿಂದ ರಾಜ್ಯದ ಸಭಾಧ್ಯಕ್ಷರಾಗಿ ಆ ಸ್ಥಾನದಲ್ಲಿ ಕೂತು ಆ ಸ್ಥಾನಕ್ಕೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಡೀ ರಾಜ್ಯದ ಸೌಹಾರ್ದತೆಯ ಕೊಂಡಿಯಾಗಿ, ಇಡೀ ರಾಜ್ಯದ ಸೌಹಾರ್ದತೆಯ ಶಾಂತಿಯ ರಾಯಭಾರಿಯಾಗಿ ಅವರು ಕೆಲಸ ಮಾಡ್ತಿದ್ದಾರೆ. ನಿಮ್ಮೆಲ್ಲರ ಸೌಭಾಗ್ಯ, ನಮ್ಮ ಸೌಭಾಗ್ಯ, ಈ ಮಣ್ಣಿನ ಗುಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರ ಸಮ್ಮುಖದಲ್ಲಿ ಎಲ್ಲರನ್ನ ಸೇರಿಸುವಂಥ ಕೆಲಸ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ವರ್ಗದವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಎಲ್ಲ ದೇವಾಲಯಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ, ಬಸದಿಗಳಿಗೆ ಭೇಟಿ ಕೊಡ್ತಾ ಎಲ್ಲರನ್ನ ಸಮಾನರಾಗಿ ಕಾಣುವಂಥ ಆ ನಾಯಕರು ಇವತ್ತು ನಮಗೆಲ್ಲ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ಯಾವ ರೀತಿ ಈ ಇಫ್ತಿಯಾರ್ ಕೂಟವನ್ನು ನಾವು ಮಾಡಿದ್ದೇವೆ, ಈಗ ತಾನೇ ಅವರು ವೇದಿಕೆಯಿಂದ ಒಂದು ಮಾತನ್ನು ಹೇಳೋದ್ರು. ಬೇರೆ ಬೇರೆ ಧರ್ಮದವರ ಆ ಹಬ್ಬಗಳಲ್ಲಿ ಎಲ್ಲರೂ ಭಾಗಿಯಾಗುವ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ಹೇಳಿದ್ರು. ಖಂಡಿತವಾಗಿಯೂ ಇವತ್ತು ಜಿಜ್ಞಾಸೆ ಇರುವಂಥದ್ದು ಏನಂತಾದರೆ, ಯಾವ ಧರ್ಮದ ಪ್ರತಿಪಾದನೆ ಏನು ಅನ್ನೋದು ನಮಗೆ ಗೊತ್ತಿಲ್ಲದೆ ನಾವು ಕೆಲವು ಅಪಪ್ರಚಾರದ ವಿಚಾರವನ್ನು ಮಾತಾಡ್ತೇವೆ. ಆ ಅಪಪ್ರಚಾರವನ್ನು ಬಿಟ್ಟು ಎಲ್ಲ ಧರ್ಮದ ವಿಚಾರವನ್ನು ತಿಳ್ಕೊಳ್ಳುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನಮ್ಮ ಧರ್ಮಗುರುಗಳು ಮಾಡಲಿ ಅನ್ನೋ ವಿಚಾರವನ್ನು ಹೇಳ್ತಾ ಎಲ್ಲರಿಗೂ ಪವಿತ್ರ ರಂಜಾನ್ ತಿಂಗಳಿನ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ತುಳುನಾಡು.